ಮುಂದಿನ ಅದಮಾರು ಶ್ರೀಗಳ ಪರ್ಯಾಯಕ್ಕೆ ದಿನಗಣನೆ ಆರಂಭವಾಗಿದೆ. ಈಗಾಗಲೇ ಅದಮಾರು ಶ್ರೀಗಳ ಪರ್ಯಾಯವನ್ನ ವೈಶಿಷ್ಟ್ಯಪೂರ್ಣವಾಗಿ ಸಂಪನ್ನಗೊಳಿಸಲು ಪರ್ಯಾಯೋತ್ಸವ ಸಮಿತಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಪ್ಲಾಸ್ಟಿಕ್ ಬ್ಯಾನರ್ಗಳನ್ನು ಅಳವಡಿಸದೆ ಬಟ್ಟೆಯ ಬ್ಯಾನರ್ಗಳನ್ನು ಹಾಕುವ ಬಗ್ಗೆ ಪರ್ಯಾಯ ಸಮಿತಿ ನಿರ್ಧರಿಸಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪರ್ಯಾಯ ಸಮಿತಿ ಅಧ್ಯಕ್ಷ ಎಂಬಿ ಪುರಾಣಿಕ್ ಅವರು, ಶ್ರೀ ಈಶಪ್ರಿಯ ಶ್ರೀಗಳ ಆಶಯದಂತೆ ಸ್ವಚ್ಛ ಪರಿಸರ ಜಾಗೃತಿ ಮೂಡಿಸಲು ಪರ್ಯಾಯ ಮಹೋತ್ಸವದ ಮೂಲಕ ಪ್ರಯತ್ನಿಸಲಾಗುವುದು. ಪರ್ಯಾಯ ಮಹೋತ್ಸವಕ್ಕೆ ಸಂಬಂಧಪಟ್ಟ ಯಾವುದೇ ಪ್ಲಾಸ್ಟಿಕ್ ಮತ್ತು ಪ್ಲಾಸ್ಟಿಕ್ ಮಿಶ್ರಿತ ಬ್ಯಾನರ್ ಅಥವಾ ಫ್ಲೆಕ್ಸ್ಗಳನ್ನು ಹಾಕದೇ ಇರಲು ನಿರ್ಧರಿಸಿದ್ದು, ಅದರ ಬದಲು ಸಂಪೂರ್ಣ ಬಟ್ಟೆಯ ಬ್ಯಾನರ್ಗಳನ್ನು ಉಪಯೋಗಿಸಲು ನಿರ್ಧರಿಸಲಾಗಿದೆ ಎಂದರು. ಪರ್ಯಾಯದ ಪುರಪ್ರವೇಶ ಜನವರಿ 8ರಂದು ನಡೆಯಲಿದ್ದು, ರಸ್ತೆಯ ಇಕ್ಕೆಲೆಗಳಲ್ಲಿ ತಳಿರು ತೋರಣ, ದೀಪ, ರಂಗವಲ್ಲಿಯ ಮೂಲಕ ಸಿಂಗರಿಸಿ ಪುರಪ್ರವೇಶದ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿಯನ್ನ ನೀಡಿದರು. ಪುರಪ್ರವೇಶದ ಮೆರವಣಿಗೆ ಬರುತ್ತದೆ. ಅದರಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಅಳವಡಿಸಬೇಕು, ಮುಖ್ಯವಾಗಿ ಪೂರ್ಣ ಪ್ರಜ್ಞೆ ವಿದ್ಯಾಸಂಸ್ಥೆಯ ಮಕ್ಕಳು ಮತ್ತು ಅಲ್ಲಿಯ ಅಧ್ಯಾಪಕರು ಮತ್ತು ಪ್ರೊಫೆಸರ್ಗಳ ಬಗ್ಗೆ ಇದರ ಬಗ್ಗೆ ಯೋಚನೆ ಮಾಡಿದ್ದಾರೆ. ಭಜನೆ, ಚೆಂಡೆ ಇತ್ಯಾದಿಗಳನ್ನು ಅವರು ಯೋಚನೆ ಮಾಡಿದ್ದಾರೆ. ತಳಿರು ತೋರಣದಿಂದ ನಮ್ಮ ಸಮಾಜ ಬಂಧುಗಳು ನಮ್ಮ ನಗರವನ್ನು ಚಂದಗೊಳಿಸಬೇಕು. ಅದೇ ರೀತಿ ಹೊರೆ ಕಾಣಿಕೆಯ ಜೊತೆ ನಮ್ಮ ಕ್ಷೇತ್ರದ ವೈಶಿಷ್ಟ್ಯಪೂರ್ಣವಾದಂತಹ ಸಾಂಸ್ಕೃತಿಕ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ಕೊಡಬೇಕು. ಆ ಪ್ರದೇಶದ ಹೆಸರಾಂತ ಕಲಾಕಾರರಿದ್ದರೆ ಅವರನ್ನು ಕರೆಸಿ ಆ ಸಮಿತಿಯ ಮೂಲಕ ಇಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮ, ನಾನು ಮನೋರಂಜನೆ ಅಂತ ಹೇಳೋದಿಲ್ಲ, ಮುಖ್ಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ಯಾವ ಪ್ರದೇಶದ ಜನ